ಬದಿಯಡ್ಕ ಗೃಹಿಣಿ ಸಾವು, ಕತ್ತು ಹಿಸುಕಿ ಉಸಿರುಗಟ್ಟಿಸಿ ಹತ್ಯೆ. ಕುಮಟಾಜೆ ಮೂವರ್ ಅಜಿಲಾ ಪ್ರದೇಶದಲ್ಲಿನ ಮನೆಯಲ್ಲಿ ಒಂಟಿಯಾಗಿ ವಾಸವಾಗಿದ್ದ ಗೃಹಿಣಿ ಪುಷ್ಪಲತಾ ವಿ ಶೆಟ್ಟಿ ಅವರನ್ನ ಮೃತ ಸ್ಥಿತಿಯಲ್ಲಿ ಪತ್ತೆ ಹಚ್ಚಿದ ಪ್ರಕರಣವು ಕೊಲೆಯೇ ಆಗಿದೆ ಎಂದು ಮರಣೋತ್ತರ ಪರೀಕ್ಷಾ ವರದಿ ದೃಢಪಡಿಸಿದೆ. ಕೈಗಳಿಂದ ಕತ್ತು ಹಿಸುಕಿ ಉಸಿರುಗಟ್ಟಿಸಿ ಹತ್ಯೆ ನಡೆಸಲಾಗಿದೆ ಎಂದು ಮರಣೋತ್ತರ ಪರೀಕ್ಷೆ ನಡೆಸಿದ ಪೊಲೀಸ್ ಸರ್ಜನ್ ತನಿಖಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಪೆರಿಯಾರಂ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಶುಕ್ರವಾರ ಮಧ್ಯಾಹ್ನ ಮರಣೋತ್ತರ ಪರೀಕ್ಷಾ ಪ್ರಕ್ರಿಯೆಗಳು ಪೂರ್ಣಗೊಂಡಿವೆ. ಸಾವು ಅಸಹಜವಾಗಿದೆ ಎಂಬ ಅನುಮಾನ ಆರಂಭದಲ್ಲೇ ಪೊಲೀಸರಿಗೆ ತುದಾಕಿ ಹಾಗೂ ಸಂಬಂಧಿಕರು ಗಂಭೀರ ಅನುಮಾನ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಪೆರಿಯಾರಂಗೆ ಕಳುಹಿಸಲಾಗಿತ್ತು. ಬುಧವಾರ ರಾತ್ರಿ ಸುಮಾರು 9:40 ಗಂಟೆಗೆ ಪುಷ್ಪಲತಾ ಅವರನ್ನ ಮನೆಯೊಳಗೆ ಮೃತ ಸ್ಥಿತಿಯಲ್ಲಿ ಪತ್ತೆ ಹಚ್ಚಲಾಗಿತ್ತು. ಅವರ ಮನೆಯಲ್ಲಿ ಒಂಟಿಯಾಗಿ ವಾಸವಾಗಿದ್ರು. ಸ್ಥಳದ ಪ್ರಾಥಮಿಕ ಪರಿಶೀಲನೆಯಲ್ಲೇ ಕೊಲೆ ಸಂಭವಿಸಿರುವ ಸಾಧ್ಯತೆಯನ್ನ ಪೊಲೀಸರು ಪರಿಗಣಿಸಿದ್ರು. ಮರಣೋತ್ತರ ಪರೀಕ್ಷಾ ವರದಿ ಹೊರಬಂದ ನಂತರ ಪ್ರಕರಣವನ್ನ ಅಧಿಕೃತವಾಗಿ ಕೊಲೆ ಪ್ರಕರಣವಾಗಿ ದಾಖಲಿಸಿ ತನಿಖೆಯನ್ನ ಮತ್ತಷ್ಟು ತೀವ್ರಗೊಳಿಸಲಾಗಿದೆ. ಇದರ ನಡುವೆ ಕೊಲೆಯ ನಿಖರ ಪರಿಸ್ಥಿತಿಗಳನ್ನು ಅರಿಯಲು ಪೊಲೀಸ್ ಸರ್ಜನ್ ಶುಕ್ರವಾರ ಸಂಜೆ ಘಟನಾ ಸ್ಥಳವಾದ ಮನೆಗೆ ನೇರವಾಗಿ ಭೇಟಿ ನೀಡಲಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದರು. ದೇಹದ ಗಾಯಗಳು ಹಾಗೂ ಸ್ಥಳದ ಪರಿಸ್ಥಿತಿಗಳ ಆಧಾರದ ಮೇಲೆ ಇನ್ನಷ್ಟು ವೈಜ್ಞಾನಿಕ ಸಾಕ್ಷ್ಯಗಳನ್ನು ಸಂಗ್ರಹಿಸುವ ಉದ್ದೇಶದಿಂದ ಈ ಭೇಟಿ ನಡೆಯಲಿದೆ. ಬದಿಯಡ್ಕ ಇನ್ಸ್ಪೆಕ್ಟರ್ ಎ ಸಂತೋಷ್ ಕುಮಾರ್ ಅವರ ನೇತೃತ್ವದಲ್ಲಿ ತನಿಖೆ ಮುಂದುವರೆದಿದೆ. ಪುಷ್ಪಲತಾ ವಿ ಶೆಟ್ಟಿಯನ್ನ ಸಮೀಪದಿಂದ ಪರಿಚಯ ಹೊಂದಿದ್ದವರಿಂದಲೇ ಕೊಲೆ ನಡೆದಿರಬಹುದು ಎಂಬ ಶಂಕೆಯ ಮೇಲೆ ಪೊಲೀಸರು ತನಿಖೆ ನಡೆಸಿದ್ದಾರೆ. ಪಕ್ಕದ ನಿವಾಸಿಗಳು ಹಾಗೂ ಸಂಬಂಧಿಕರನ್ನ ಕೇಂದ್ರೀಕರಿಸಿ ವಿಚಾರಣೆ ಮುಂದುವರೆದಿದ್ದು, ಆರೋಪಿಯನ್ನ ಪತ್ತೆ ಹಚ್ಚಲು ಎಲ್ಲಾ ಸಾಧ್ಯತೆಗಳನ್ನು ಪರಿಶೀಲಿಸಲಾಗುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ.